शिव शङ्कराय शुद्धाय नीलकण्ठाय धीमहि। ಪುತ್ತೂರಿನ ಜಾತ್ರಾ ಮಹೋತ್ಸವ ಇಡೀ ಪುತ್ತೂರಲ್ಲೇ ಕಳೆಗಟ್ಟಿದ್ರೆ ದೇವಸ್ಥಾನದಲ್ಲೂ ಕೂಡ ವಿಶೇಷ ಭಕ್ತಿ ಪರವಶವಾದಂತಹ ಕ್ಷಣಗಳನ್ನು ನಾವು ಕಣ್ತುಂಬಿಕೊಳ್ಳುವವರಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಪುತ್ತೂರಿನ ಮಹತೋಭಾರ ಮಹಾಲಿಂಗೇಶ್ವರ ದೇವರ ದೇವಸ್ಥಾನಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ನಮ್ಮನ್ನು ಮೊದಲಾಗಿ ಎದುರುಗೊಳ್ಳುವಂಥದ್ದು ಈ ದೇವಾಲಯದ ನಂದಿ. ಈ ದೇವಾಲಯದ ನಂದಿ ಇವತ್ತು ಈ ಜಾತ್ರಾ ಸಂಭ್ರಮದಲ್ಲಿ ವಿಶೇಷವಾಗಿ ಸಿಂಗಾರಗೊಂಡು ಗೋಚರಿಸ್ತಾ ಇದೆ. ಬನ್ನಿ ಈ ನಂದಿಯ ವೈಶಿಷ್ಟ್ಯತೆಗಳ ಬಗ್ಗೆ ತಿಳ್ಕೊಂಬರೋಣ. ಸರ್ ನಮಸ್ತೆ. ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗಬೇಕಾದ್ರೆ ಮೊದಲು ನಾವು ಎದುರುಗೊಳ್ಳೋದು ಬಸವನನ್ನ, ಅವನೇ ಭಕ್ತರನ್ನ ಸ್ವಾಗತಿಸುವಂಥದ್ದು. ಈಗ ಜಾತ್ರಾ ಸಂಭ್ರಮದಲ್ಲಿದ್ದಾರೆ ಬಸವ ದೇವರು. ಈಗ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಎಲ್ಲರಿಗೂ ಜಾತ್ರೆ ಪ್ರಯುಕ್ತವಾಗಿ ಶುಭಾಶಯ ಕೋರುತ್ತಾ ವಂದನೆಗಳು. ನೋಡಿ, ಇದು ಮಹಾಲಿಂಗೇಶ್ವರ ದೇವಸ್ಥಾನದ ನಂದಿ, ಕಾಲೇಶ್ವರ ಅಂತ ಹೆಸರು. ಇದು ದಿನಾಲು ಪೂಜೆಗೆ ಹೊತ್ತಲ್ಲಿ ಕರ್ಕೊಂಡು ಬಂದು ದೇವರನ್ನು ನಿಲ್ಲಿಸ್ತೇವೆ. ಅದು ಅಲ್ಲದೆ ಈಗ 10 ದಿನ ಜಾತ್ರೆಗೆ ವಿಶೇಷ ಅಂತ ಹೇಳಿದರೆ ರಾತ್ರಿ ಹೊತ್ತು ಇದನ್ನು ಸಂಜೆ ಅಲಂಕಾರ ಮಾಡಿ, ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ, ನಾನು ಮತ್ತು ಅಣ್ಣ ಇದ್ದೇನೆ ವಸಂತ ಅಂತೇಳಿ, ಅವರಿಬ್ಬರು ಅಲಂಕಾರ ಮಾಡಿ ಇದನ್ನು ಬಲಿ ಹೊರಡುವ ಹೊತ್ತಲ್ಲಿ ಹೊರಗೆ ತಂದು ನಿಲ್ಲಿಸ್ತೇವೆ. ಮತ್ತು ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡ್ತೇವೆ ನಾವು, ಬಟ್ಟೆಯನ್ನು ಹಾಕಿಕೊಂಡೆಲ್ಲ. ಇದಕ್ಕೊಂದು ಖುಷಿ ಇರ್ತದೆ. ನಾವು ಈಶ್ವರನ ಉತ್ಸವದಲ್ಲಿ ನಾವು ಹೋಗಬೇಕು ಎಂಬ ಬಹಳ ಇದು ಸಹ ಅಷ್ಟೇ. ದೇವರೊಟ್ಟಿಗೆ ಬಲಿಯಲ್ಲಿ ಚಂದವಾಗಿ ಹೆಜ್ಜೆ ಇಡುತ್ತಾ ಮುಂದೆ ಸಾಗ್ತದೆ. ಎಲ್ಲರಿಗೂ ಭಕ್ತಾದಿಗಳಿಗೆ ಖುಷಿ ಆಗ್ತದೆ. ಎಲ್ಲರೂ ಸಣ್ಣ ಸಣ್ಣ ಮಕ್ಕಳು ಇದನ್ನು ಮುಟ್ಟಿ ಇದನ್ನು ಆಶೀರ್ವಾದ ಪಡಿತಾರೆ ಇದರಲ್ಲಿ. ಯಾಕಂದ್ರೆ ಶಿವ ಅಂತಂದ್ರೆ ನಂದಿಯ ಮುಖೇನವೇ ನಾವು ಶಿವನನ್ನ ತಲುಪುವಂಥದ್ದು. ಹೌದು. ಒಂದು ವಿಶೇಷ ಅಂತ ಹೇಳಿದರೆ, ಶಿವನಿಗೆ ನಂದಿ ಅಂತ ಹೇಳಿದರೆ ಬಹಳ ಪ್ರೀತಿ. ಯಾರು ಶಿವನಲ್ಲಿ ಮುಂಚೆವಾಗಿ ನಂದಿಯಲ್ಲಿ ತನ್ನ ಕಿವಿಯಲ್ಲಿ ಇಷ್ಟವನ್ನು ಹೇಳ್ತಾರೋ ಅದು ನೇರವಾಗಿ ಶಿವನಿಗೆ ತಲುಪ್ತದಂತ ಹೇಳ್ತಾರೆ. ಹಿಂದಿನ ಕಾಲದಿಂದಲೂ ತಮ್ಮ ಕಷ್ಟಗಳನ್ನು ಯಾರು ಕಿವಿಯಲ್ಲಿ ಹೇಳ್ತಾರೋ ಆ ಕಷ್ಟವನ್ನು ನಂದಿ ಶಿವನ ಒಳಗೆ ಹೇಳ್ತಾರೆ. ಇದು 100ಕ್ಕೆ 100 ಸತ್ಯ. ನಾನು ಯಾವಾಗಲೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ಇದರ ತುಂಬ ಜನಗಳು ಇದರ ಕಿವಿಯಲ್ಲಿ ಬಂದು ಹೇಳಿ ಹೋಗ್ತಾರೆ. ಅವರ ಕೆಲಸ ಆದ ಮೇಲೆ ನಮ್ಮಲ್ಲಿ ಬಂದು ಹೇಳ್ತಾರೆ. ಎಷ್ಟೋ ಜನಗಳು ಬಂದು ಹೇಳಿದುಂಟು, ನನ್ನ ಕೆಲಸ ಆಗಿದೆ ಲಕ್ಷ್ಮಣರೇ, ನೀವು ಹೇಳಿದ ಹಾಗೆ ನಮ್ಮ ಕೆಲಸ ಇಲ್ಲಿ ಆಗಿದೆ, ಕಷ್ಟಗಳಿತ್ತು ಅದೆಲ್ಲ ನಿವೃತ್ತಿ ಆಗಿದೆ, ಏನು ಕೊಡಬೇಕು ನಂದಿಗೆ ಅಂತ ಹೇಳ್ತಾರೆ. ನಾವು ಹೇಳ್ತೇವೆ, ಅದಕ್ಕೆ ನಿಮಗೆ ಎಂತ ಮನಸ್ಸಲ್ಲಿ ಇಷ್ಟ ಉಂಟು ಅದನ್ನು ಕೊಟ್ಬಿಡಿ ಅಂತ ಹೇಳ್ತಾರೆ. ಅವರು ಕೊಟ್ಟು ಹೋಗ್ತಾರೆ. ಹಾಗಿರುವಾಗ ಭಕ್ತರಿಗೆ ಹೆಚ್ಚಿನ ಭಕ್ತರಿಗೆ ನನ್ನಲ್ಲಿ ಬಂದು ಕೇಳಿ ಹೇಳ್ತಾರೋ ನಾವು ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳಿ ನಂದಿ ಹತ್ರ ಹೇಳಿದರೆ ನಮ್ಮ ಕಷ್ಟಗಳನ್ನು ದೇವರ ಹೇಳ್ತಾರೆ ಎಂಬುದಕ್ಕೆ ಈ ಭಕ್ತಾದಿಗಳೇ ಸಾಕ್ಷಿ ಎಂಬುದಕ್ಕೆ ನಾವು ಹೇಳ್ಬೋದು. ಯಾಕಂದ್ರೆ ಪ್ರತಿ ಸಲ ನಾವು ಏನ್ ಮಾಡ್ತೇವೆ ಅಂದ್ರೆ ಶಿವ ದೇವಸ್ಥಾನಕ್ಕೆ ಬಂದಾಗ ಒಂದು ಕಲ್ಲಿನ ನಂದಿಯ ಕಿವಿಯಲ್ಲಿ ಹೇಳುವಂತಹ ಒಂದು ಪದ್ಧತಿ ಸಂಪ್ರದಾಯ ಎಲ್ಲರಲ್ಲೂ ಇದೆ. ಆದ್ರೆ ನಮಗೆ ಹಾಗಲ್ಲ. ಜೀವಂತ ನಂದಿಯನ್ನ ತಲುಪುವಂತಹ, ಅವನಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳಿಕೊಳ್ಳುವಂತಹ ಸದಾವಕಾಶ ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿದೆ. ಇದು ಭಕ್ತರಿಗೆ ಇನ್ನು ಕೆಲವರು ಗೊತ್ತಿಲ್ವಾ ಏನೋ, ನೀವು ಹೇಳಿದ್ದು ತುಂಬಾ ವಿಶೇಷ ಅಂತ. ಹೌದು, ಇದು ಯಾರು ಹೆಚ್ಚಾಗಿ ಗೊತ್ತಿರುವುದಿಲ್ಲ. ಯಾಕಂದ್ರೆ ನೀವು ಮೈಸೂರು, ಬ್ಯಾಂಗ್ಳೂರು ಆ ಕಡೆ ಹೋದರೆ ಅವರಿಗೆ ಎಲ್ಲರಿಗೂ ಗೊತ್ತಿರ್ತದೆ. ಅಂದರೆ ನಮ್ಮ ಕಡೆ ಅಷ್ಟೊಂದು ಗೊತ್ತಿರುವುದಿಲ್ಲ. ಹಾಗಿರುವಾಗ ಅವರು ಬಂದು ಮತ್ತೆ ಹೇಳ್ತಾರೆ. ಈಗ ಇತ್ತೀಚೆಗಳಲ್ಲಿ ನಾವು ಅದನ್ನು ಹೇಳಿದ ಮೇಲೆ ತುಂಬ ಜನರಿಗೆ ಗೊತ್ತಾಗಿದೆ, ಅವರಿಗೆ ಖುಷಿಯಾಗಿದೆ ಉಂಟು. ನಿಜವಾದ ನಂದಿಯಲ್ಲಿ ನಾವು ಹೇಳ್ತೇವೆ ಅಲ್ಲ, ನಂದಿಯಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಅದರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಬಂದು ಅತಿ ಹೆಚ್ಚು ಅವರಿಗೊಂದು ಆ ಒಂದು ಕಷ್ಟವನ್ನು ಹೇಗೆ ನಿವಾರಿಸಬೇಕು ಎಂಬುದಕ್ಕೆ ಒಂದು ಸಾಕ್ಷಿಯಾಗಿರ್ತಾನೆ ಈ ನಂದಿ, ಈ ಕಾಲೇಶ್ವರ. ಈಗ ನೀವು ಹೇಳಿದಾಗ ನಮಗೂ ಸಹ ಮೈ ರೋಮಾಂಚನ ಆಗತ್ತೆ. ನೋಡಿ, ಯಾವ ದೇವಸ್ಥಾನದಲ್ಲಿ ಹೋದ್ರೂ ಸಹ ನಂದಿ ಒಳಗಿರುವುದು, ಗರ್ಭಗುಡಿ ಹತ್ರ ಶಿವನಲ್ಲಿರುವುದು. ಇಲ್ಲಿ ನಂದಿ ಮಂಟಪ ಶಿವನ ಹಿಂದೆ ಇರ್ತದೆ. ಅದಕ್ಕೆ ನಮಗೆ ನಂದಿ ಇಲ್ಲಿ 2 ನಂದಿ ನೋಡಬಹುದು. ಒಂದು ಕಲ್ಲಿನಲ್ಲಿ ಪ್ರತ್ಯಕ್ಷ ಆದಂಥ, ಇದು ಕಲ್ಲಿನ ಕೆತ್ತಿದಂಥ ಕಲ್ಲಿನ ಆದಂಥ ನಂದಿ, ಮತ್ತೊಂದು ನಿಜವಂತ ನಂದಿ. ಇದು ಮನುಷ್ಯನಿಗೆ ಅಷ್ಟು ಯಾವ ಕ್ಷೇತ್ರದಲ್ಲಿ ಅಷ್ಟು ಸಿಕ್ಕುವುದಿಲ್ಲ 2 ನಂದಿ ನೋಡಲಿಕ್ಕೆ. ಹೆಚ್ಚಾಗಿ ಗರ್ಭಗುಡಿ ಹತ್ತಿರ ಇರುವಂಥ ನಂದಿಗಳು ಇಲ್ಲಿ ಮಾತ್ರ, ಪುತ್ತೂರಲ್ಲಿ ನಮ್ಮ ಈ ಶಿವ ದೇವಸ್ಥಾನದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ಇಚ್ಛೆ. ಅಷ್ಟು ಹೆಮ್ಮೆ ಆಗುತ್ತೆ ನಮಗೆ. ಎರಡು ನಂದಿಯಲ್ಲೇ ಮಾತಾಡ್ಬೋದು. ಒಂದು ಕಲ್ಲಿನಂದಿಯಲ್ಲಿ, ಒಂದು ನಾವು ಈ ಕಾಲೇಶ್ವರನಲ್ಲಿ 2 ಕಿವಿಗಳಲ್ಲಿ ಹೇಳ್ಬೋದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ, ಹೆಮ್ಮೆ ಸಹ ಆಗ್ತದೆ. ಈ ಜಾತ್ರಾ ಸಂಭ್ರಮ ಇರುತ್ತಲ್ಲ, ಈ ಜಾತ್ರೆಯ ಹೊತ್ತಲ್ಲಿ ಇಡೀ ದೇಗುಲವೇ ಒಂದು ರೀತಿಯ ಭಕ್ತಿ ಭಾವ ಪರವಶವಾದಂಥ ಕಳೆಗಟ್ಟಿರುತ್ತೆ. ಆ ಸಮಯದಲ್ಲಿ ನಂದಿಯಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ನೀವು ಗಮನಿಸಿದ್ದೀರಾ? ಹೇಗೆ ಜಾತಿ ಸಮಾಜದಲ್ಲಿ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದಕ್ಕೆ ವಿಶೇಷಿತ ಅಲಂಕಾರ ಆಗ್ತದೆ. ಮುಖದಲ್ಲಿ ನಾವು ಒಂದೊಂದು ರೀತಿಯಲ್ಲಿ ಅಲಂಕಾರ ಮಾಡ್ತೇವೆ. ಮತ್ತು ದೇವರ ಮುಂದೆ ಸಹ ಅಷ್ಟೇ, ನಾವು ಅದು ದೇವರಿಗೆ ತಕ್ಕಾಗಿ ಆ ಚಂಡ ವಾದ್ಯಗಳಿಗೆ ತಕ್ಕಾಗೆ ನಡೀತಾ ಬರ್ತದೆ, ನಿಧಾನವಾಗಿ ನಡೀತದೆ. ಯಾರಿಗೂ ಸಹ ಏನು ಉಪದ್ರ ಮಾಡುವುದಿಲ್ಲ.
ಯಾವ ಭಕ್ತಾದಿ ಮುಟ್ಟಿದ್ರು ಸಹ ಅದೇ ಒಂದು ತಲೆಯನ್ನು ಹಾಯುವುದಾಗಲಿ ಯಾವುದೇ ರೀತಿ ತೊಂದರೆಗಳು ಮಾಡುವುದಿಲ್ಲ. ಮತ್ತು ಅದಕ್ಕೆ ಹುಮ್ಮಸ್ಸು ಇರುತ್ತದೆ. ಪೇಟೆ ಸವಾರಿಗೆ ಹೊರದು ಜಾತ್ರೆ ಉತ್ಸವದಲ್ಲಿ ತಿರುಗಾಡೋದು, ಅದಕ್ಕೆ ಒಂದು ಮುಖದ ಭಾವನೆಗಳು ನಮಗೆ ಅರ್ಥ ಆಗ್ತದೆ. ಈ ಕಡೆ ಹೋಗಬೇಕು, ಈ ಕಡೆ ಬರಬೇಕು. ಅದಕ್ಕೆ ಅದು ತನ್ನ ಕಣ್ಣುಗಳಲ್ಲಿ ನಮಗೆ ಅದು ಸೂಚನೆಯನ್ನು ನೀಡ್ತದೆ. ಮುಖದ ಭಾವನೆ ಮತ್ತು ಕಣ್ಣುಗಳ ದೃಷ್ಟಿಗಳಲ್ಲಿ ಈ ರೀತಿ ಹೋಗಬೇಕು, ಈ ರೀತಿ ನಾನು ಮಾಡಬೇಕು ಹೇಳಿದ ತಕ್ಷಣ ತನ್ನ ಮಾತನ್ನು ಕೇಳಿ ಅದು ಅಲ್ಲೇ ತನ್ನ ಒಂದು ನಿಲ್ತದೆ. ಮತ್ತು ಅದಕ್ಕೆ ಅರ್ಥ ಆಗ್ತದೆ ನಾವು ಏನು ಹೇಳ್ತೇವೆ, ಏನು ಮಾಡಬೇಕು ಎಂಬುದು ಕಣ್ಣುಗಳ ಮುಖಾಂತರ ನನಗೆ ಗೊತ್ತು ಮಾಡ್ತದೆ ಅದು. ಹೌದು. ಯಾಕಂದರೆ ನೀವು ಅದರ ಜೊತೆಗಿರುವವರು, ಹಾಗಾಗಿ ಅದರ ಮಾತುಗಳು ನಿಮಗೆ ಅತ್ಯಂತ ವೇಗವಾಗಿ ತಲುಪತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಯಾಕಂದರೆ ಒಂದು ಇವತ್ತಿನ ವಿಶೇಷತೆಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಯಾಕಂದರೆ ಬೇರೆ ದೇವಸ್ಥಾನಗಳಿಗೆ ಹೋಲಿಸಿ ನೋಡಿದ್ರೆ ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದ ವಿಶೇಷತೆಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀವಿ. ಯಾಕಂದರೆ ಶಿವನನ್ನು ತಲುಪೋದಕ್ಕಿರುವಂತಹ ಸುಲಭ ಮಾರ್ಗ ನಂದಿಯ ಕಿವಿಯಲ್ಲಿ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಶಿವನಿಗೆ ತಲುಪಿಸಿದರೆ ಅವನು ಆದಷ್ಟು ಬೇಗ ಅದನ್ನು ಪರಿಹರಿಸಿ ಕೊಡುತ್ತಾನೆ ಅನ್ನುವಂತಹ ನಂಬಿಕೆ ನಮ್ಮ ಭಕ್ತ ಜನರಲ್ಲಿದೆ. ಅಂತಹ ಒಂದು ಸುವರ್ಣಾವಕಾಶ ನಮ್ಮ ಜಾತ್ರೋತ್ಸವಕ್ಕೆ ಆಗಮಿಸುವಂತಹ ಭಕ್ತಾದಿಗಳಿಗೆ ಇಲ್ಲಿ ಸಿಗೋದಕ್ಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.